ರಚಿಸಿದ ಅಗತ್ಯ ಇಜ್ಜಿ ಬತ್ತಿನ ಮಾತ ಭಕ್ತರೆಲ್ಲ ಪ್ರಸಾದ ಸ್ವೀಕರಿಸದೆ ಪೋಡು ಅಂಜನೆ ಫಲ ಪ್ರಸಾದ ಪೂಜೆ ಆಯ್ನೊಟ್ಟಿಗೆ ನಮ್ಮ ಅನ್ನ ಪ್ರಸಾದ ವಿತರಣೆ ಹಾಕಲು ಪ್ರಸಾದ ತೆತ್ತೊಂದು ಅನ್ನ ಪ್ರಸಾದ ಸ್ವೀಕರಿಸ ಒಂದು ಮಾತೆಲ್ಲ ನಿರ್ಗಮಿಸೋಡು ಪ್ರಸಾದ ರಚಿಸಿ
ಮಸೀದಿ ಓಲೈಸಿ ಅಂಚನೆ ಭೋಜನ ಶಾಲೆಗೆ ಅನ್ನ ಪ್ರಸಾದ ವಿತರಣೆಗಳನ್ನು ಸ್ವೀಕರಿಸಿದವರು ನಮ್ಮ ಮೂಜಿ ದ್ವಾರಡ್ಲ ಪ್ರಸಾದ ಕೌಂಟರ್ ಉಂಟು. ಈ ಪ್ರಸಾದ ಹೂವು ಈ ರೀತಿಯ ರಸೀದಿದ ಇಜ್ಜೆ ಅಂಚನೆ ಈ ಪ್ರಸಾದ ಸ್ವೀಕಾರ ಮಲ್ತೊಂದು ಭೋಜನ ಶಾಲೆ ಅನ್ನ ಪ್ರಸಾದ ಸ್ವೀಕಾರ ಮಲ್ತದೆ. ಈ ಕಾರ್ಯಕ್ಕೂ ಜೊತೆಗೂಡಿಸೋಡು ಭೋಜನ ಶಾಲೆಗೆ ಹಿರಿಯರ ನಗಲಿಗೆ ಅಲ್ಪ ಕುಳ್ಳದು ಒಣಸ್ ಮಲ್ಪಂಚಿನ ವ್ಯವಸ್ಥೆ ಉಂಟು. ಹಿರಿಯರ ನಗಲು ಪೂರ ಕುಳ್ಳದು ಬೋರ್ಡು ಆಯ್ನ ಹಿರಿಯರ ನಗಲು ಪೂರ ಕುಳಿತು ಊಟ ಮಾಡುವ ಸ್ಥಳ ಅಲ್ಪ ಮತ್ತಿನ ಮಾತಾ ಭಕ್ತರಿಗ್ಲ ನಮ್ಮ ಮೂಜಿದವರಡ್ಲ ಪ್ರಸಾದ ಕೌಂಟರ್ ಇದ್ದೀರಿ. ಈ ಪ್ರಸಾದ ಸ್ವೀಕರಿಸ ಒಂದೇ ಪೋಡು ಒಂದು ಬರುಡು. ಕೂಡ ಈ ಕುಲದ ವನಸ್ಪತಿ ಬೋರ್ಡು ಅಥವಾ ಕುಲದ ವನಸ್ಪತಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿ ಮಾಡಿಕೊಂಡು ಬತ್ತಿನ ಮಾತಾ ಭಕ್ತರುಗಳ ನಮ್ಮ ಮೂರು ಈ ಮಾತೆಲ್ಲ ಪ್ರಸಾದ ಸ್ವೀಕರಿಸುವುದು ಭೋಜನ ಈ ಕಾರ್ಯಕ್ರಮ
Thank you.